ಸರ್ಕಾರ ಒಂದು ಘೋಷಣೆ ಮಾಡಬಹುದಲ್ವೇ? ಯಾರ್ಯಾರು ಕಲಾವಿದರು ಝೂಮ್ ಮೂಲಕವೋ ಮತ್ತೊಂದು ಮೂಲಕ ಇನ್ನೊಂದು ಮೂಲಕವೋ ನೀವುಗಳು ನಿಮ್ಮ ಪ್ರದರ್ಶನಗಳನ್ನ ಅಲ್ಲಿಂದಲೇ ಕೊಡಿ, ಅದನ್ನು ಸಂಬಂಧಪಟ್ಟಂತ ನಾವೊಂದು ಆಪ್ ಇನ್ನೊಂದು ಮಾಡ್ತೇವೆ, ಅದು ಎಲ್ರಿಗೂ ತಲುಪುವಂತೆ ಆಗ್ಲಿ. ಅದಕ್ಕೋಸ್ಕರ ಸರ್ಕಾರದಿಂದ ನಿಮ್ಮ ಈ ಕಲಾವಿದರುಗಳಿಗೆ ನಾವು ಇಂತಿಷ್ಟು ಒಂದು ದುಡ್ಡನ್ನ ನಾವು ಕೊಡ್ತೇವೆ ಅಂತ ಅನ್ನುವಂತ ಒಂದು ರೀತಿಯಲ್ಲಿ, ಬಹುಶಃ ನನ್ಗೆ ಗೊತ್ತಿಲ್ಲ, ಈಗ ಮನೆಯೊಳಗೆ ಇರಬೇಕಂತ ಪರಿಸ್ಥಿತಿ ಇರೋದ್ರಿಂದ ನಾನು ಹೇಳುವಂತದ್ದು. ಅದ್ಭುತ ಸಲಹೆ, ನೀವು ಕೊಟ್ಟಿರುವಂತಹ ಸಲಹೆಯನ್ನೇ ಪೂರ್ಣ ಮಾಡೋಣ ಹೇಳ್ತಾ ಇದ್ದೇನೆ. ನಾನು ನೋಡಿ 1 ವರ್ಷದಿಂದ ಲಾಕ್ಡೌನ್ ಅಲ್ಲಿ ಕುತ್ಕೊಂಡು ನಾನು ಮಾಡ್ತಿರುವಂತ ಒಂದು ಕೆಲಸ, ಆನ್ಲೈನ್ ಮೂಲಕ ಮಕ್ಕಳಿಗೆ ಜಾದು ಕಲಿಸುವಂತದ್ದು ಒಂದು. ಎರಡನೇದು ವರ್ಚುವಲ್ ಮ್ಯಾಜಿಕ್ ಶೋ ಅಂತ ನಾನು ಪ್ರದರ್ಶನಗಳನ್ನು ಜಗತ್ತಿನ ಮೂಲೆ ಮೂಲೆಗಳಲ್ಲಿರುವಂತ ಶಿಕ್ಷಕರಿಗೆ ನಾನು ಕೊಡ್ತಾ ಇದ್ದೇನೆ. ಆದ್ರೆ ನೀವು ಹೇಳಿದಾಗೆ ಸರ್ಕಾರ ಮನಸ್ಸು ಮಾಡಿದ್ರೆ ವರ್ಚುವಲ್ ಮೂಲಕ ಆನ್ಲೈನ್ ಮೂಲಕ ಕಾರ್ಯಕ್ರಮ ಕೊಡ್ಲಿಕ್ಕೆ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ರೆ, ಅದಕ್ಕೊಂದು ಸಂಭಾವನೆಯನ್ನು ನಿಗದಿ ಮಾಡಿದ್ರೆ, ಆಗ ಕಲಾವಿದರು ಸ್ವಾಭಿಮಾನದಿಂದ, ಅಂದ್ರೆ ನಾನು ದುಡಿದು ನಿಮ್ಮ ಸಹಕಾರವನ್ನು ತಗೊಂಡಿದ್ದೇವೆ ಅನ್ನುವಂತ ಸ್ವಾಭಿಮಾನದ ನೆಲೆಗಟ್ಟಿನಿಂದ ಆತನ ಕಾರ್ಯಕ್ರಮವೂ ಚಾಲು ಆಗುತ್ತದೆ. ಮನಸ್ಸಿಗೆ ರಂಜನೆ ಕೊಡುವಂತ, ಈಗ ಅತ್ಯಂತ ಅಗತ್ಯವಾಗಿರುವಂತ ರಂಜನೆ. ನಾನಾಗ ನೀವು ಮಾತು ತಡೆದ್ರೆ ಹೇಳ್ತಾ ಇದ್ದೇನೆ, ಎಷ್ಟೇ ನಿಕೃಷ್ಟ ಮಾಡಿದ್ರು ಕೂಡ ಕಲಾವಿದರನ್ನು ಕೊನೆಗೆ ನೀವು ಮನಸ್ಸಿನ ವೇದನೆಯಲ್ಲಿದ್ದಾಗ, ಇಡೀ ಕೊರೋನಾ ಸಂಕಷ್ಟದಲ್ಲಿ ಮನಸ್ಸು ಮುದಿಡಿದ್ದಾಗ, ಯಾವುದೇ ದುಡ್ಡು ಯಾರೇ ವ್ಯಕ್ತಿಗಳು ಕೂಡ ಸರಿ ಮಾಡದಿದ್ದಂತ ಮನಸ್ಸನ್ನು ಸರಿ ಮಾಡ್ಲಿಕ್ಕೆ ಆಗುವಂತದ್ದು ಒಬ್ಬ ಹಾಡುಗಾರನಿಗೆ, ಒಬ್ಬ ನೃತ್ಯಗಾರನಿಗೆ, ಒಬ್ಬ ಕಲಾವಿದನಿಗೆ, ನಟನಿಗೆ ಮತ್ತು ಜಾದೂಗಾರನಿಗೆ ಅನ್ನೋದನ್ನು ನಾನು ಸಾರಿ ಹೇಳಬಲ್ಲೆ. ಹಾಗಾಗಿ ದಯವಿಟ್ಟು ನೆನ್ಪಿಡ್ಕೊಳ್ಳಿ, ಮನಸ್ಸಿಗೆ ಮನೋರಂಜನೆಯ ಚಿಕಿತ್ಸೆ ನೀಡುವಂತ ಕಲಾವಿದರ ಕಡೆಗೆ ದಯವಿಟ್ಟು ಗಮನ ಹರಿಸಿ.